ಸದನದ ಕಲಾಪ ವ್ಯರ್ಥ ಮಾಡಿದ ಕಾಂಗ್ರೆಸ್ ಹಾಗೂ ಹರ್ಷ ಹತ್ಯೆ ಖಂಡಿಸಿ ತುಮಕೂರು ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, ಕಾಂಗ್ರೆಸ್ನವರು ಕೇವಲ ತಮ್ಮ ಒಂದು ಹುಳುಕನ್ನು ಮರೆಮಾಚಲು ಅಮೂಲ್ಯವಾದ ಕಾರ್ಯಕಲಾಪಗಳ ಸಮಯವನ್ನು ನುಂಗಿ ಹಾಕಿ ಮಂಗಳವಾರ ಮತ್ತು ಬುಧವಾರದಿಂದ ಗಲಾಟೆಯನ್ನು ಮಾಡಿ ಕಲಾಪವನ್ನು ಹಾಳು ಮಾಡುತ್ತಿದ್ದಾರೆ. ದೇಶದ ರಾಜ್ಯದ ಜನರ ಕಷ್ಟಗಳನ್ನು ಚರ್ಚೆ ಮಾಡುವುದಕ್ಕೆ ಅವಕಾಶ ಕೊಡದೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ವಿರೋಧವಾಗಿ ಕಾಂಗ್ರೆಸ್ ವರ್ತಿಸುತ್ತಿದೆ. ಹಿಜಾಬಿನ ವಿಚಾರವನ್ನು ಮರೆಮಾಚಲು ಕೋರ್ಟಿನ ಮಧ್ಯಂತರ ಆದೇಶ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ರಿವರ್ಸ್ ಆಗುತ್ತಿದೆ ಎಂದು ಹೇಳಿ ಈ ರೀತಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈಶ್ವರಪ್ಪನವರ ಹೇಳಿಕೆ ಇಟ್ಟುಕೊಂಡು 5-6 ದಿವಸಗಳಿಂದ ಸದನವನ್ನು ಹಾಳು ಮಾಡುತ್ತಿದ್ದಾರೆ. ರಾಷ್ಟ್ರಧ್ವಜದ ಬಗ್ಗೆ ಬಿಜೆಪಿಗೆ ಯಾರು ಕೂಡ ಪಾಠ ಕಲಿಸಿಕೊಡಬೇಕಾಗಿಲ್ಲ. ಹಿಜಾಬ್ ವಿಚಾರದಲ್ಲಿ ಇವರು ಮಾಡಿದಂತಹ ತರ್ಲೆಯಿಂದ ರಾಜ್ಯಾದ್ಯಂತ ಒತ್ತಿ ಉರಿಯುತ್ತಿದೆ. ಈ ಒಂದು ಉರಿಯಿಂದ ನಮ್ಮ ಒಬ್ಬ ಕಾರ್ಯಕರ್ತ ಹರ್ಷನ ಕಗ್ಗೊಲೆಯಾಗಿದೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಎಂದು ಹೇಳಿದರೆ ತಪ್ಪಾಗಲಾರದು ಎಂದು ಅವರು ಹೇಳಿದರು. ರಾಷ್ಟ್ರಧ್ವಜ ಹಾರಿಸಿದಂತ ಬಿಜೆಪಿ ವಿರುದ್ಧ ಇವತ್ತು ಕಾಂಗ್ರೆಸ್ ತುಚ್ಛವಾಗಿ ಇವತ್ತು ಮಾತಾಡ್ತಿರೋಂಥ ಖಂಡಿತವಾಗಿ ಜನರಿಗೆ ಗೊತ್ತಿದೆ. ಮತ್ತು ಅವರ ಒಂದು ಏನು ಇಶ್ಯೂ ಇರುವಂತಹ ಒಂದು ದಿವಾಳಿತನೂ ಕೂಡ ಇವತ್ತು ಎತ್ತಿಡಿತದೆ. ಇವತ್ತು ಹಿಜಾಬ್ ವಿಚಾರದಲ್ಲಿ ಇವರು ಮಾಡಿದಂತ ಒಂದು ತರಲೆಯಿಂದ ಇವತ್ತು ರಾಜ್ಯಾದ್ಯಂತ ಏನೊಂದು ಒತ್ತುವರಿತಿದೆ. ಈ ಒಂದು ಉರಿಯಿಂದ ನಮ್ಮ ಒಂದು ಹಿಂದೂ ಕಾರ್ಯಕರ್ತ ಹರ್ಷನ ಇವತ್ತು ಕಗ್ಗೊಲೆ ಆಗಿದೆ. ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನಾವು ಇವತ್ತು ಎಲ್ಲರಿಗೂ ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇವತ್ತು ದೇಶದಲ್ಲಿ ಜನ ನೋಡ್ತಿದ್ದಾರೆ. ಇವತ್ತು ಕರ್ನಾಟಕ ಮತ್ತು ಭಾರತ ದೇಶ ಮತ್ತೊಂದು ಆಫ್ಘಾನಿಸ್ತಾನ ಆಗಲಿಕ್ಕೆ ಬಿಡಬಾರ್ದು. ಇದು ಆಗ್ಬೇಕು ಅಂದ್ರೆ ದಯವಿಟ್ಟು ಕಾಂಗ್ರೆಸ್ನ ಮುಂದಕ್ಕೆ ಖಂಡಿತವಾಗಿ ತಾಲಿಬಾನ್ ದೇಶ ಆಗ್ತದೆ. ಇವತ್ತು ಬಿಜೆಪಿ ಏನಾರ ನರೇಂದ್ರ ಮೋದಿ ಅಂತ ಒಂದು ದಿಟ್ಟ ನಾಯಕನ ಒಂದು ನಾಯಕತ್ವದಲ್ಲಿ ಇವತ್ತು ದೇಶ ಇಡೀ ವಿಶ್ವದಲ್ಲೇ ಒಂದು ಬಲಿಷ್ಠ ಆಗ್ತಾ ಇದ್ರೆ ಅದು ಬಿಜೆಪಿಯ ಒಂದು ಸಿದ್ಧಾಂತ, ನರೇಂದ್ರ ಮೋದಿ ಅವರ ನಾಯಕತ್ವ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ನಿಟ್ಟಿನಲ್ಲಿ ಏನು ಇಲ್ಲಿ ಎಲ್ಲಾ ಸಮುದಾಯಗಳಿಗೂ ನಮ್ಮ ಉಚ್ಚೇನವರು ಹೇಳಿದ್ರು, ಬಿಜೆಪಿ ಎಲ್ಲರ ಪರ, ಹಿಂದೂಸ್ತಾನ ಭಾರತ ಅಂದ್ರೆ ಇಲ್ಲಿರುವಂತಹ ಎಲ್ಲಾ ವರ್ಗಗಳಿಗೂ ಕೂಡ ಅಂಬೇಡ್ಕರ್ ಅವರು ಕೊಟ್ಟಿದ್ದ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಅವಕಾಶಗಳಿವೆ. ಆದ್ರೆ ಇವತ್ತು ಶಾಲೆಗಳಲ್ಲಿ ಓದೋ ಮಕ್ಕಳಿಗೆ ಓದಿಸೋದನ್ನ ಬಿಟ್ಟು ಇವರು ಯಾವ ಸಾಂಪ್ರದಾಯಿಕ ಫಂಡಮೆಂಟಲಿಸಮ್ ಅನ್ನ ಟೀಚ್ ಮಾಡುವಂತಹ ವ್ಯವಸ್ಥೆನ ತಂದು ಅದು ಎಲ್ಲೆಲ್ಲೂ ಹತ್ಕೊಂಡು ಈ ಶಿವಮೊಗ್ಗದಲ್ಲಿ ಅಮಾಯಕ ಹಿಂದೂ ಕಾರ್ಯಕರ್ತನ ಒಂದು ಬಲಿಯಾಗಿದ್ದನ್ನು ನೋಡಿದ್ರೆ ಖಂಡಿತವಾಗಿಯೂ ಇವತ್ತು ಕಾಂಗ್ರೆಸ್ಗೆ ಇಶ್ಯೂ ಇಲ್ಲ, ಬ್ಯಾಂಕ್ರಪ್ಸಿ ಇದೆ. ಅವರಿಗೆ ಇಶ್ಯೂ ಬ್ಯಾಂಕ್ರಪ್ಟ್ ಆಗಿದ್ದಾರೆ. ಇವರು ಎಲ್ಲ ಓಟ್ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಸಣ್ಣ ಪುಟ್ಟ ವಿಚಾರಗಳನ್ನು ಎತ್ಕಟ್ಟೋದು, ಸಮುದಾಯದ ಬಗ್ಗೆ ಎತ್ಕಟ್ಟು ಇವತ್ತು ರಾಜಕಾರಣ ಮಾಡಕ್ ಹೊರಟಿರೋಂಥದ್ದು ಅಮೂಲ್ಯವಾದಂಥ ಸದನದ ಸಮಸ್ಯೆಯನ್ನ ಇವತ್ತು ಹಾಳು ಮಾಡುವಂಥದ್ದನ್ನ ಪ್ರತಿಭಟಿಸಿ ಇವತ್ತು ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಎಲ್ಲ ಮುಖಂಡರುಗಳು ಕಾರ್ಯಕರ್ತರ ಒಂದು ಇವತ್ತು ಪ್ರತಿಭಟನೆ ಭಾನುವಾರ ತನಕ ನಡೆಯುತ್ತೆ. ಇವತ್ತು ತುಮಕೂರಿನಲ್ಲಿ ನಗರದಲ್ಲಿ ಇವತ್ತು ನಮ್ಮೆಲ್ಲ ಹಿರಿಯ ಮುಖಂಡ ಸಮ್ಮುಖದಲ್ಲಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ಕಾಂಗ್ರೆಸ್ಗೆ ನೇರವಾಗಿ ನಾವು ಒಂದು ಏನು ಇದೊಂದು ಈ ಪ್ರತಿಭಟನೆ ಮೂಲಕ ನಾವು ಕೊಡ್ತಿರುವಂತ ವಾರ್ನಿಂಗು, ಈ ರೀತಿ ದೇಶವನ್ನ, ರಾಜ್ಯವನ್ನ, ಸಮಾಜವನ್ನ ಕಲ್ಪಿಸುವಂತ ಒಂದು ವಾತಾವರಣ ನಿರ್ಮಾಣ ನೀವೇನಾದ್ರು ಇದೇ ರೀತಿ ಮಾಡ್ಕೊಂಡೋದ್ರೆ ಜನ ತಕ್ಕ ಪಾಠ ಕಳಿಸ್ತಾರೆ. ಇಡೀ ದೇಶಾದ್ಯಂತ ಯಾವ ರೀತಿ ಕೇವಲ ಸಿಂಗಲ್ ಸಂಖ್ಯೆಗೆ ಎಲ್ಲ ಕಡೆ ನೀವು ಬರ್ತಾ ಇದ್ರೆ ಕರ್ನಾಟಕದಲ್ಲಿ ಅದೇ ರೀತಿ ಆಗುತ್ತೆ ಅಂತ ನಾವು ಈ ರೀತಿ ವಾರ್ನಿಂಗ್ ಕೊಟ್ಟು ಇವತ್ತು ಈ ಒಂದು ಪ್ರತಿಭಟನೆಗೆ ಬಂದಂತ ಎಲ್ಲರಿಗೂ ಕೂಡ ನಾವು ಕೂಡ ಧನ್ಯವಾದ ತಿಳಿಸಿ ನಮ್ಮ ಜಿಲ್ಲಾಧ್ಯಕ್ಷ ಆದಂತ ಲಕ್ಷ್ಮೀಶ್ ಅವರು ಅಧ್ಯಕ್ಷತೆ ಹೊಂದಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.